ಕಳೆದ 3 ವರ್ಷಗಳಿಂದ ನಾನಾ ದೇವಸ್ಥಾನಗಳ ಜಾತ್ರೆ ಉತ್ಸವಗಳು ನಿಂತಿವೆ. ಆದರೆ ಕೆಲವೊಂದು ಆಚರಣೆಗಳು ಕೆಲವು ದೇವಸ್ಥಾನಗಳಲ್ಲಿ ಮಾತ್ರ ನಿಲ್ಲಿಸಲೇಬಾರದು. ನೀಲಾವರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಭಾನುವಾರ ರಥೋತ್ಸವ ನಿಗದಿಯಾಗಿತ್ತು. ಆದರೆ ಕೋವಿಡ್ ಮಾರ್ಗಸೂಚಿಯಲ್ಲಿ ರಥೋತ್ಸವದ ಪೂರ್ವಭಾವಿ ಆಚರಣೆಗಳು ಶುಕ್ರವಾರವೇ ನಡೆದಿದೆ. ಪುರಾತನದಿಂದ ಪರಂಪರಾಗತವಾಗಿ ನೀಲಾವರ ದೇವಸ್ಥಾನದಲ್ಲಿ ಮಾತ್ರ ಸಂಪೂರ್ಣವಾಗಿ ಕಾಣುವ ಸಾಮವೇದದ ಪಾರಾಯಣ ಆಚರಣೆ ಶುಕ್ರವಾರ ನಡೆದಿದೆ. ನಿರಂತರವಾಗಿ 24 ಗಂಟೆಗಳ ಪಾರಾಯಣವನ್ನು 8 ಅಷ್ಟಕದಲ್ಲಿ 8 ಮಂದಿಯಿಂದ 3 ಗಂಟೆ ಅವಧಿಯಲ್ಲಿ ಸಾಮವೇದ ಪಾರಾಯಣ ನಡೆದಿದೆ. ಋಗ್ವೇದ ಮತ್ತು ಯಜುರ್ವೇದಕ್ಕಿಂತ ಭಿನ್ನವಾಗಿ ಸಂಗೀತ ಮೂಲದ ಸಾಮವೇದವನ್ನು ಅಭ್ಯಾಸ ಮಾಡುವವರು ಮತ್ತು ಕಲಿಯುವವರು ತೀರಾ ವಿರಳವಾಗಿದ್ದು, ನೀಲಾವರದ ನಾಗರಾಜ ಮಕ್ಕಿತ್ತಾಯ ಮತ್ತು ಮಹಾಬಲೇಶ್ವರ ಮತ್ತು ಕೆದಿಲಾಯ ಇನ್ನಿತರರಿಂದ ಈ ಸೇವೆ ಸಂಪನ್ನಗೊಂಡಿತು. ವೇದಗಳಲ್ಲಿ 4 ವೇದಗಳು, ಅದರಲ್ಲಿ ಋಗ್ವೇದ ಅಂತ ಹೇಳುವಂಥದ್ದು ಮನುಷ್ಯನ ಶಿರೋಭಾಗದಲ್ಲಿ ಸಂಬಂಧಪಟ್ಟ ಮಂತ್ರ. ಹಾಗೆ ಯಜುರ್ವೇದ ಅಂತ ಹೇಳೋದು ಜಠರ ಭಾಗ ಅಂತ. ಹಾಗೆ ಸಾಮವೇದ ಅಂತ ಹೃದಯ ಭಾಗ ಅಂತ ಹೇಳ್ತೀವಿ. ಹೇಳಿದ್ರೆ ಭಗವಂತ ಶಾಂತಿಗೋಸ್ಕರವಾಗಿ ತನ್ನ ಹೃದಯದಲ್ಲಿ ಆ ಸಾಮವೇದವನ್ನು ಇಟ್ಟುಕೊಂಡಿದ್ದಾನೆ. ಹಾಗೆ ಅಥರ್ವವೇದ ಕವಚ ಭಾಗ ಅಂತ, ಶರೀರದ